ಹಲೋ ನಮಸ್ಕಾರ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು। ಇವತ್ತಿನ ಈ ಹಬ್ಬದ ಸ್ಪೆಷಲ್ ಡೇ ನಾನೊಂದು ತುಂಬಾ ವಿಶೇಷವಾಗಿರುವಂತಹ ವಿಡಿಯೋ ಜೊತೆ ಬಂದಿದ್ದೀನಿ। ಇದೇನು ಅಂತಂದ್ರೆ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿರುವಂಥದ್ದು ಸಂಪ್ರದಾಯ, ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ನೋಡ್ತಾ ಇರ್ತೀವಿ, ಹಿಂದೂ ಹೆಣ್ಮಕ್ಳು ಕೈ ತುಂಬ ಬಳೆ ಅಥವಾ ಹಣೆ ತುಂಬ ಕುಂಕುಮ ಹಾಕ್ತಾ ಇರ್ತಾರೆ। ಇದು ಏನಕ್ಕೆ, ಇದರ ಹಿಂದೆ ಏನಾದರೂ ಕಾರಣಗಳಿದೆಯಾ ಅಥವಾ ಇದರ ಹಿಂದೆ ಇರುವಂತಹ ಕಾರಣಗಳೇನು ಮತ್ತು ಇದರಿಂದ ಆಗುವಂತಹ ಉಪಯೋಗಗಳೇನು ಅಂತ ನಮ್ಗೆ ಯಾರು ಹೇಳಿರಲ್ಲ। ಇದರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ। ಯೂಶ್ವಲಿ ಸೀರೆ ಉಡೋದು ಅಥವಾ ಕೈ ತುಂಬ ಬಳೆ ಹಾಕೋದು, ಬಿಂದಿ ಹಾಕೋದು ಅಂತಂದ್ರು ನನಗೂ ತುಂಬಾ ಇಷ್ಟ। ಎಸ್ಪೆಷಲಿ ನಾನು ದೇವಿ ಭಕ್ತೆ, ಅದರಲ್ಲೂ ನಮ್ಮ ಕಟೀಲು ದುರ್ಗಾ ಪರಮೇಶ್ವರಿ, ಪೊಳಲಿ ರಾಜರಾಜೇಶ್ವರಿ ಮತ್ತು ಕೊಲ್ಲೂರು ಮೂಕಾಂಬಿಕೆ ಅಮ್ಮನವರನ್ನು ನಾನು ತುಂಬ ಬಿಲೀವ್ ಮಾಡ್ತೀನಿ। ನನಗೆ ತುಂಬಾ ಒಳ್ಳೆಯದಾಗಿದೆ ಕೂಡ ಇದರಿಂದ। ಸೊ ಅದೇನೋ ಗೊತ್ತಿಲ್ಲ, ಏನು ಇನ್ಸ್ಪಿರೇಷನ್ ಗೊತ್ತಿಲ್ಲ, ನಾನು ಅಟ್ಲೀಸ್ಟ್ ವಾರಕ್ಕೆ ಒಂದು ಸರಿ ಅಮ್ಮನವರ ಪೂಜೆ ಮಾಡಿ ಶುಕ್ರವಾರ ಅಂತೂ ಖಂಡಿತವಾಗ್ಲೂ ನಾನು ಸಾರಿ ಉಟ್ಟೇ ಉಡ್ತೀನಿ। ಇವನ್ ಆಫೀಸ್ಗೆ ಹೋಗೋಗ್ಲೂ ಸಾರಿ ಉಟ್ಕೊಂಡೇ ಹೋಗ್ತೀನಿ। ಆಮೇಲೆ ಇನ್ನೊಂದು ಏನು ಅಂತಂದರೆ ಕೈ ತುಂಬ ಬಳೆ ಹಾಕೋದು ಅಥವಾ ಬಿಂದಿ ಇಡೋದು, ಅದರಲ್ಲೂ ದೊಡ್ಡ ದೊಡ್ಡ ಬಿಂದಿ ಇಡೋದು ಅಂತ ನಂಗೆ ತುಂಬಾ ಇಷ್ಟ। ಸೊ ಇದ್ರ ಬಗ್ಗೆ ನಾನೊಂದು ಅಷ್ಟು ಸ್ಟಡಿ ಮಾಡಿದಾಗ ನನಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳು ಗೊತ್ತಾಯಿತು, ಅದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ। ಮೊದಲನೇದಾಗಿ ಇವಾಗ ನಾವು ಬಳೆಗಳ ಬಗ್ಗೆ ಮಾತಾಡೋಣ। ಬಳೆಗಳಲ್ಲಿ ಎಸ್ಪೆಷಲಿ ಗಾಜಿನ ಬಳೆಗಳ ಬಗ್ಗೆ ನಾನು ಮಾತಾಡ್ತಾ ಇರೋದು, ಯಾಕಂತಂದರೆ ಮೆಟಲ್ ಬಳೆಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ। ನಮ್ಮ ಸಂಪ್ರದಾಯದ ಪ್ರಕಾರ ಗಾಜಿನ ಬಳೆಗಳನ್ನೇ ಹೆಣ್ಮಕ್ಳು ಹಾಕಬೇಕು, ಅದರಲ್ಲೂ ಹಸಿರು ಮತ್ತು ಕೆಂಪು ಬಣ್ಣದ ಬಳೆಗಳನ್ನೇ ಜಾಸ್ತಿ ಹಾಕ್ತಾರೆ। ಬಳೆಗಳನ್ನು ಹಾಕುವುದಕ್ಕೆ ಸಾಂಪ್ರದಾಯಿಕವಾಗಿ ಅಥವಾ ನಮ್ಮ ಹಿಂದಿನ ಕಾಲದವ್ರ ಹತ್ರ ಕೇಳಿದ್ರೆ ಏನು ಹೇಳ್ತಾರೆ ಅಂತಂದರೆ, ಅದರಲ್ಲಿ ಬರುವಂತಹ ಗಾಜಿನ ಬಳೆಗಳಲ್ಲಿ ಏನಿದೆ ಈ ಸೌಂಡ್ ಬರುತ್ತಲ್ಲ, ಈ ಥರ ಸೌಂಡ್ ಬರುತ್ತಲ್ಲ, ಈ ಸೌಂಡು ಮತ್ತು ಕಾಲ್ಗೆಜ್ಜೆ ಸೌಂಡ್ ಇದೆಯಲ್ವಾ, ಈ ಸೌಂಡಿಂದ ದುಷ್ಟ ಶಕ್ತಿಗಳನ್ನು ದೂರ ಇಡ್ಬೋದು ಅಂತ। ದುಷ್ಟ ಶಕ್ತಿಗಳು ಅಂತಂದರೆ ನಮ್ಮ ಇವಾಗಿನ ಜನಗಳಿಗೆ ಅರ್ಥ ಆಗಬೇಕು ಅಂತಂದರೆ ನೆಗೆಟಿವ್ ಎನರ್ಜಿ ಅಥವಾ ಪಾಸಿಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ, ಈ ನೆಗೆಟಿವ್ ಎನರ್ಜಿಗಳನ್ನು ದೂರ ಇಡ್ಬೋದು। ಅಂದರೆ ಈ ಸೌಂಡ್ ಏನಿದೆ ಮನೆಯೊಳಗಡೆ, ಈ ಗಾಜಿನ ಬಳೆಗಳ ಸೌಂಡು ಅಥವಾ ಕಾಲ್ಗೆಜ್ಜೆಯ ಸೌಂಡು ಕೇಳ್ತಾ ಇದ್ರೆ ದುಷ್ಟ ಶಕ್ತಿಗಳು ಮನೆಯೊಳಗಡೆ ಎಂಟರ್ ಆಗಲ್ಲ ಅಂತ ಹಿಂದಿನ ಕಾಲದವರು ಅಥವಾ ನಮ್ಮ ಹಿರಿಯರ ಹತ್ರ ಕೇಳಿದ್ರೆ ಹೇಳ್ತಾರೆ। ಆದರೆ ಸೈಂಟಿಫಿಕ್ ಆಗಿ ಏನು ರೀಸನ್ ಅಂತಂದರೆ, ಬಳೆಗಳನ್ನು ಹಾಕೋದ್ರಿಂದ ಪ್ರತಿಯೊಬ್ಬರ ಕೈಯಲ್ಲಿ ಇಲ್ಲಿ ಜೀವನಾಡಿ ಅಂತ ಏನಿರುತ್ತೆ, ಹೆಣ್ಮಕ್ಳು ಬಳೆ ಹಾಕಿದಾಗ ಈ ಬಳೆಗಳು ಈ ಜೀವನಾಡಿ ಅಥವಾ ಈ ನರ್ವ್ ಏನಿರುತ್ತೆ ಇದಕ್ಕೆ ಉಜ್ತಾ ಇರುತ್ತೆ, ಫ್ರಿಕ್ಷನ್ ಆಗ್ತಾ ಇರುತ್ತೆ। ಈ ಫ್ರಿಕ್ಷನ್ ಆದಾಗ ಏನಾಗುತ್ತೆ, ಅಲ್ಲೊಂದು ತುಂಬನೇ ಒಳ್ಳೆ ಎನರ್ಜಿ ಡೆವಲಪ್ ಆಗುತ್ತೆ। ಅದೇನು ಮಾಡುತ್ತೆ, ದೇಹದೊಳಗಡೆ ಹೋಗಿ ನಮ್ಮ ದೇಹನ ತುಂಬ ಆಕ್ಟಿವ್ ಆಗಿಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ। ಅಂದರೆ ಬಳೆಗಳು ಈ ಥರ ಬರುತ್ತೆ ನೋಡಿ, ಈ ಜೀವನಾಡಿ ಏನಿರುತ್ತೆ ಕೈ ರಿಸ್ಟನ್ನು ಕಂಪ್ಲೀಟ್ ಆಗಿ ಕವರ್ ಮಾಡುತ್ತೆ। ಈ ಥರ ಕವರ್ ಆದಾಗ ಇಲ್ಲಿ ಗಾಜಿನ ಬಳೆಗಳಿಂದ ಅದು ಉಜ್ಜಿದಾಗ ಆಗುವಂತಹ ಎನರ್ಜಿ ಏನು ಜನರೇಟ್ ಆಗುತ್ತೆ ಅದು ಹೊರಗಡೆ ಹೋಗಲ್ಲ, ಯಾಕಂತಂದರೆ ಬಳೆ ಅದನ್ನ ಸ್ಟಾಪ್ ಮಾಡುತ್ತೆ, ಅಲ್ಲಿಗೆ ಬ್ಲಾಕ್ ಮಾಡುತ್ತೆ। ಆ ಎನರ್ಜಿ ವಾಪಸ್ ದೇಹದೊಳಗಡೆ ಹೋಗಿ ನಮ್ಮ ದೇಹದಲ್ಲಿ ಆ ಎನರ್ಜಿ ಜನರೇಟ್ ಆಗಿ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಅದು ತುಂಬನೇ ಅಂದರೆ ತುಂಬನೇ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋ ಥರ ಮಾಡಿ ಆ ಎನರ್ಜಿ ದೇಹದೊಳಗಡೆನೆ ಇದ್ದು ನಮ್ಮನ್ನು ಕಂಪ್ಲೀಟ್ ಆಗಿ ಆಕ್ಟಿವ್ ಆಗಿರಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಸೈಂಟಿಫಿಕ್ ಆಗಿ ಇರುವಂತಹ ರೀಸನ್। ಆಮೇಲೆ ಇನ್ನೊಂದು ಏನು ಅಂತಂದರೆ, ನಾವು ನೋಡಿರ್ತೀವಿ ಪ್ರೆಗ್ನೆಂಟ್ ಹೆಂಗಸರಿಗೆ ಅಥವಾ ಪ್ರೆಗ್ನೆಂಟ್ ಹೆಂಗಸರಿಗೆ ಯೂಶ್ವಲಿ ಸೀಮಂತ ದಿನ ಎಲ್ಲ ಗಾಜಿನ ಬಳೆಗಳನ್ನು ಗಿಫ್ಟ್ ಮಾಡ್ತಾರೆ। ಇದು ಏನಕ್ಕೆ ಅಂತಂದರೆ, ಗಾಜಿನ ಬಳೆಗಳಲ್ಲಿ ಬರೋ ಸೌಂಡ್ ಏನಿರುತ್ತೆ, ಗಿಣಿಗಿಣಿ ಸೌಂಡ್ ಏನಿರುತ್ತೆ ಅದು ಹೊಟ್ಟೆ ಒಳಗಡೆ ಇರುವಂತಹ ಮಗುವಿಗೆ ತುಂಬ ಒಳ್ಳೆಯದು। ಆ ವೈಬ್ರೇಷನ್ ಏನಿರುತ್ತೆ ವೈಬ್ರೇಷನ್ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ। ಸೊ ಇದು ಇನ್ನೊಂದು ಸೈಂಟಿಫಿಕ್ ರೀಸನ್। ಇನ್ನೊಂದು ಏನು ಅಂತಂದರೆ, ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಸೈಂಟಿಫಿಕ್ ರೀಸನ್ ಇನ್ನೊಂದು ಏನು ಅಂತಂದರೆ, ಒಂದು ಸ್ಟಡಿ ಪ್ರಕಾರ ಗಾಜಿನ ಬಳೆಗಳನ್ನು ಹಾಕೋ ಅಥವಾ ಬಳೆಗಳನ್ನು ಹಾಕೋ ಮತ್ತು ಬಳೆಗಳನ್ನು ಹಾಕದೇ ಇರುವಂತಹ ಹೆಂಗಸರನ್ನೆಲ್ಲ ಸೇರಿಸ್ಕೊಂಡು ಒಂದು ರಿಸರ್ಚ್ ಮಾಡಿದ್ದಾರೆ। ಅದರಲ್ಲಿ ಏನಾಗಿದೆ, ಏನು ಫೈಂಡಿಂಗ್ಸ್ ಬಂದಿದೆ ಅಂತಂದರೆ, ಬಳೆಗಳನ್ನು ಯಾರು ಹಾಕ್ತಾರೆ ಅಂಥ ಹೆಂಗಸರಿಗೆ ಭಾವನೆಗಳ ಮೇಲೆ ಅಥವಾ ಎಮೋಷನ್ಸ್ಗಳ ಮೇಲೆ ತುಂಬಾ ಸ್ಟ್ರಾಂಗ್ ಹಿಡಿತಾ ಇರುತ್ತೆ, ತುಂಬನೇ ಅಂದರೆ
ತುಂಬ ಸ್ಟ್ರಾಂಗ್ ಇರ್ತಾರೆ, ಎಮೋಷನಲಿ ಅಂತ ಹೆಂಗಸರು ತುಂಬಾನೇ ಸ್ಟ್ರಾಂಗ್ ಇರ್ತಾರೆ ಅನ್ನೋದು ಕೂಡ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥದ್ದು. ಇವಿಷ್ಟು ಬಳೆಗಳಿಂದ ಅಥವಾ ಗಾಜಿನ ಬಳೆಗಳನ್ನು ಹಾಕೋದ್ರಿಂದ ಆಗುವ ಅಡ್ವಾಂಟೇಜ್ಗಳು. ಇವಾಗ ನಾವು ಬಿಂದಿ ಬಗ್ಗೆ ಮಾತಾಡೋಣ. ಬಿಂದಿ ಅಥವಾ ಕುಂಕುಮ ಅಂತ ಏನಂತೀವಿ ಅದರ ಬಗ್ಗೆ ಮಾತಾಡೋಣ. ಯಾಕೆ ಕುಂಕುಮನ ಹಾಕೊತಾರೆ? ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಮಕ್ಳು ಅಂತಂದರೆ ಸಂಪ್ರದಾಯದ ಪ್ರಕಾರ ಅಥವಾ ನಮ್ಮ ಹಿರಿಯರು ಹೇಳೋ ಪ್ರಕಾರ ಯಾವಾಗಲೂ ನಾವು ಮಾತಾಡುವಾಗ, ಒಬ್ಬ ವ್ಯಕ್ತಿ ಜೊತೆ ಮಾತಾಡುವಾಗ ನಾವು ಮುಖವನ್ನು ನೋಡಿ ಮಾತಾಡ್ತೀವಿ ಅಥವಾ ಕಣ್ಣುಗಳನ್ನು ನೋಡಿ ಮಾತಾಡ್ತೀವಿ. ಕೆಲವೊಂದ್ಸರಿ ಏನಾಗುತ್ತೆ, ಯಾರ ಜೊತೆನೂ ನಾವು ಮಾತಾಡ್ತಾ ಇರಬೇಕಾದ್ರೆ ಅವರ ಭಾವನೆಗಳು ಚೆನ್ನಾಗಿರಲ್ಲ. ಅಂದರೆ ನಮಗೆ ಒಳ್ಳೇದಾಗಬೇಕು ಅಂದ್ಕೊಂಡು ಅವ್ರು ಮಾತಾಡಲ್ಲ ನಮ್ಮ ಜೊತೆ. ಅವರ ಮನಸ್ಸಲ್ಲಿ ಒಳಗಡೆ ಏನೋ ಅಂದ್ಕೊತಾರೆ, ಇವ್ರಿಗೇನಾದರೂ ಕೆಟ್ಟದಾಗಬೇಕು, ಇವರೆಷ್ಟು ಚೆನ್ನಾಗಿದಾರಲ್ಲ ಅಂತ ಏನೋ ಒಂಥರ ನೆಗೆಟಿವ್ ಆಗಿ ಅವರ ಮನಸ್ಸಿಗೆ ಅಂದ್ಕೊಂಡ್ರೆ ನಮ್ಮ ಮುಖವನ್ನು ನೋಡಿ ಮಾತಾಡೋದ್ರಿಂದ ಅಥವಾ ಕಣ್ಣುಗಳನ್ನು ನೋಡಿ ಅವರು ಮಾತಾಡೋದ್ರಿಂದ ಅದು ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ, ಡೈರೆಕ್ಟಾಗಿ ನಮಗೆ ಎಫೆಕ್ಟ್ ಆಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಏನಾಗುತ್ತೆ, ಈ ಥರ ಕೆಟ್ಟ ದೃಷ್ಟಿಗಳು ಬಿದ್ದಾಗ, ಅಂದರೆ ಕೆಟ್ಟ ದೃಷ್ಟಿ ಅಂತಾರೆ, ಅಂದರೆ ಬುರೇ ನಜರ್ ಅಂತ ಏನಂತಾರೆ, ಈ ಕೆಟ್ಟ ದೃಷ್ಟಿಗಳು ಬಿದ್ದಾಗ ಏನಾಗುತ್ತೆ, ಜ್ವರ ಬರೋದು ಅಥವಾ ಇನ್ನೊಂದೇನೋ ಆಗುತ್ತೆ. ಇದು ಹಿರಿಯರು ಹೇಳೋ ಪ್ರಕಾರ. ಈ ಬೊಟ್ಟು ಅಥವಾ ಬಿಂದಿ ಇರೋದ್ರಿಂದ ಏನಾಗುತ್ತೆ, ನಾವು ಎದುರುಗಡೆ ಇರೋ ವ್ಯಕ್ತಿ ಜೊತೆ ಮಾತಾಡುವಾಗ ಅವರ ದೃಷ್ಟಿ ಈ ಬೊಟ್ಟು ಮೇಲೆ ಬೀಳುತ್ತೆ. ಸೊ ಆ ನೆಗೆಟಿವಿಟಿ ಥಾಟ್ಗಳು ಅಥವಾ ಕೆಟ್ಟ ದೃಷ್ಟಿ ಏನಿದ್ರು ಅಲ್ಲೇ ಬ್ಲಾಕ್ ಆಗುತ್ತೆ. ಅಂದರೆ ಅವಾಗ ನಮಗೆ ಅದರಿಂದ ಏನು ಎಫೆಕ್ಟ್ ಆಗಲ್ಲ, ಅವರ ಕೆಟ್ಟ ದೃಷ್ಟಿಯಿಂದ ನಮಗೇನು ಎಫೆಕ್ಟ್ ಆಗಲ್ಲ, ಬುರೇ ನಜರಿಂದ ಏನಾದರೂ ಎಫೆಕ್ಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಕೂಡ ದೊಡ್ಡ ದೊಡ್ಡ ಬೊಟ್ಟು, ಬ್ಲ್ಯಾಕ್ ಬೊಟ್ಟನ್ನು ಇಡ್ತಾರೆ. ಇದು ನಮ್ಮ ಹಿರಿಯರು ಹೇಳೋ ಪ್ರಕಾರ. ಆದರೆ ಇದರ ಹಿಂದೆ ಸೈಂಟಿಫಿಕ್ ರೀಸನ್ ಬೇರೆಯೇ ಇದೆ. ಅದೇನು ಅಂತಂದರೆ, ಆ್ಯಕ್ಚುಲಿ ಮನುಷ್ಯನ ದೇಹದಲ್ಲಿ 7 ಚಕ್ರಗಳಿವೆ. ನಮ್ಮ ಅದರಲ್ಲಿ ಇಲ್ಲಿ ಈ ಚಕ್ರ ಏನಿದೆ ಇದಕ್ಕೆ ಆಜ್ಞಾ ಚಕ್ರ ಅಂತಾರೆ. ಇದು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಚಕ್ರ ಅಂತ ಹೇಳ್ತಾರೆ. ಅಂದರೆ ಥರ್ಡ್ ಐ ಪೊಸಿಷನ್ ಏನಿದೆ ಇಲ್ಲಿ, ಈ ಐಬ್ರೋಸ್ ಮಿಡ್ಲ್, ಈ ಥರ್ಡ್ ಐ ಅಂತ ಏನಿದೆ, ಈ ಪೊಸಿಷನ್ ತುಂಬನೇ ಪವರ್ಫುಲ್ ಆಗಿರುವಂತಹ ಒಂದು ಚಕ್ರ ಇದೆ. ಈ ಚಕ್ರ ಏನು ಮಾಡುತ್ತೆ, ನಮ್ಮ ತಲೆಯಲ್ಲಿರುವಂತಹ ಅಷ್ಟು ಭಾಗಗಳನ್ನು, ಅಂದರೆ ಮೆದುಳು ಇರ್ಬೋದು, ತಲೆ ಇರ್ಬೋದು ಅಥವಾ ಕಣ್ಣುಗಳಿರ್ಬೋದು, ಪ್ರತಿಯೊಂದನ್ನು ಕಂಟ್ರೋಲ್ ಮಾಡುವಂತಹ ಪವರ್ಫುಲ್ ಒಂದು ಸೆಂಟರ್ ಪಾಯಿಂಟ್ ಈ ಡಾಟ್ ಅಥವಾ ಈ ಚಕ್ರ. ಏನಾಗುತ್ತೆ, ಕೋಪ, ಕ್ರೋಧ ಅಥವಾ ಉದ್ವೇಗ, ಆಂಗ್ಸೈಟಿ ಎಲ್ಲದನ್ನು ಕಂಟ್ರೋಲ್ ಮಾಡುವಂಥದ್ದು ಈ ಚಕ್ರ. ಏನಾಗುತ್ತೆ, ಈ ಚಕ್ರನ ನಾವು ರಬ್ ಮಾಡೋದ್ರಿಂದ ಅಥವಾ ಇಲ್ಲಿ ನಾವು ಫಿಕ್ಷನನ್ನು ಕ್ರಿಯೇಟ್ ಮಾಡೋದ್ರಿಂದ ತುಂಬಾ ಮೈಂಡಿಗೆ ರಿಲೇಟೆಡ್ ಆಗಿರುವಂತಹ ತುಂಬಾ ಎಮೋಷನ್ಸನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತ. ಬಿಂದಿ ಇಡುವಾಗ ಏನಾಗುತ್ತೆ, ನಾವಿಲ್ಲಿ ಟಚ್ ಮಾಡ್ತೀವಿ, ಈ ಪಾಯಿಂಟನ್ನು ಟಚ್ ಮಾಡ್ತೀವಿ, ಅಥವಾ ಕುಂಕುಮ ಇಡುವಾಗ ಈ ಪಾಯಿಂಟನ್ನು ಟಚ್ ಮಾಡ್ತೀವಿ, ಬಿಂದಿ ಇಡುವಾಗ ಕೂಡ ಅಷ್ಟೇ ಈ ಪಾಯಿಂಟನ್ನು ಟಚ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ಅಲ್ಲಿ ಜನ್ರೇಟ್ ಆಗಿರುವ ಆ ವೈಬ್ರೇಷನ್ ಏನಿದೆ ಅದು ತುಂಬಾ ಒಳ್ಳೆಯದು. ಯಾಕಂತಂದರೆ ಮೈಂಡನ್ನು ಕಂಟ್ರೋಲ್ ಮಾಡಲಿಕ್ಕೆ, ನಮ್ಮ ಇಮೋಷನ್ಸನ್ನು ಕಂಟ್ರೋಲ್ ಮಾಡೋಕ್ಕೆ, ಅಥವಾ ಕೆಲವರು ಹೇಳ್ತಾರೆ ಸೈನಸ್ ಕೂಡ ಕಂಟ್ರೋಲ್ ಆಗುತ್ತೆ. ರೆಗ್ಯುಲರ್ ಆಗಿ ನಾವು ಈ ಪಾಯಿಂಟನ್ನು ಮಸಾಜ್ ಮಾಡೋದ್ರಿಂದ ಸೈನಸ್ ಕೂಡ ಕಂಟ್ರೋಲ್ ಆಗುತ್ತೆ, ನಮ್ಮ ಆಂಗ್ಸೈಟಿ ಲೆವೆಲ್ ಕಂಟ್ರೋಲ್ ಆಗುತ್ತೆ, ಡಿಪ್ರೆಷನ್ ಲೆವೆಲ್ ಕಂಟ್ರೋಲ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರೋ ಚಕ್ರ ಆಗಿರೋದ್ರಿಂದ ಇಲ್ಲಿ ಯೂಶ್ವಲ್ ಆಗಿ ನಾವು ರಬ್ ಮಾಡೋದ್ರಿಂದ ತುಂಬಾ ಫೀಲಿಂಗ್ಸನ್ನು ನಾವು ಕಂಟ್ರೋಲ್ ಮಾಡ್ಬೋದು. ತಲೆಗೆ ಅಥವಾ ಮನಸ್ಸಿಗೆ ಸಂಬಂಧಪಟ್ಟಂತಹ ತುಂಬಾ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ಸೈಂಟಿಫಿಕ್ ರೀಸನ್ಸ್ಗಳು ಹೇಳುವಂಥದ್ದು. ಈ ಸೆಂಟರ್ ಪಾಯಿಂಟನ್ನು ನಾವು ಟಚ್ ಮಾಡುವಾಗ ಉಂಟಾಗುವ ವೈಬ್ರೇಷನ್ ಏನಿದೆ ಅದು ಮನಸ್ಸಿಗೆ ಕೂಡ ತುಂಬ ಒಳ್ಳೆಯದು, ನಮ್ಮ ದೇಹಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ ಸೈಂಟಿಫಿಕ್ ರೀಸನ್ಗಳು ಹೇಳ್ತವೆ. ಸಾಂಪ್ರದಾಯಿಕವಾಗಿ ಹಾಕೋದ್ರಿಂದ ನಿಮಗೆ ಆಗಲೇ ಹೇಳಿದ್ದೇನೆ, ಕೆಟ್ಟ ದೃಷ್ಟಿಯನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅಂತ. ಇದಿಷ್ಟು ಅಲ್ಲದೆ ಬಿಂದಿ ಇಡೋದ್ರಿಂದ ಮುಖಕ್ಕೆ ಅದೆಷ್ಟು ಲಕ್ಷಣ ಕೊಡುತ್ತೆ ಅಂತಂದರೆ, ನೀವು ಬಿಂದಿ ಇಡದೆ ಮುಖ ಮತ್ತು ಬಿಂದಿ ಇಟ್ಟು ಒಂದ್ಸರಿ ನೀವು ನೋಡಿ, ತುಂಬಾ ಒಳ್ಳೆ, ತುಂಬಾ ಲಕ್ಷಣವಾಗಿ, ಹೆಣ್ಮಕ್ಳಂತೂ ತುಂಬಾ ಲಕ್ಷಣವಾಗಿ ಕಾಣ್ತಾರೆ. ಈವನ್ ನಮ್ಮ ಸಂಪ್ರದಾಯನ ನಾವು ಫಾಲೋ ಮಾಡಿದಂಗೂ ಆಗುತ್ತೆ. ದೊಡ್ಡ ದೊಡ್ಡ ಬಿಂದಿ, ಕೈ ತುಂಬ ಬಳೆಗಳನ್ನು ಹಾಕೋ ಹೆಂಗಸರ ಗಂಡಂದಿರಿಗೆ ತುಂಬ ಒಳ್ಳೆಯದಾಗುತ್ತೆ, ಒಳ್ಳೆ ಅದೃಷ್ಟ ಬರುತ್ತೆ ಅಂತಾರೆ. ಅದಲ್ಲದೆ ರೆಡ್ ಏನಂತಾರೆ, ರೆಡ್ ಪ್ರೀತಿ ಮತ್ತು ವೈಭೋಗದ ಸಂಕೇತ ಅಂತಾರೆ. ಕೆಂಪು ಬಿಂದಿ ಮತ್ತು ಕೆಂಪು ಬಳೆ ಹಾಕೋದ್ರಿಂದ ನಮಗೆ ನಮ್ಮ ವೈಭೋಗ ಅಥವಾ ಸಂಪತ್ತು ವೃದ್ಧಿ ಆಗುತ್ತೆ, ಒಳ್ಳೆಯದಾಗುತ್ತೆ, ಅದರಿಂದ ಒಳ್ಳೆಯ ಲಕ್ಷಣಗಳ ಬರುತ್ತೆ ಅಂತಲೂ ಕೂಡ ಹಿರಿಯರು ಹೇಳ್ತಾರೆ. ಸೊ ಆದ್ದರಿಂದ ಈ ಬಿಂದಿ ಇಡೋದನ್ನು
ಮತ್ತು ಈ ಬ್ಯಾಂಗಲ್ಸ್ ಇಡೋದನ್ನು ರೂಢಿ ಮಾಡ್ಕೊಳ್ಳಿ, ಎಲ್ರಿಗೂ ತುಂಬಾ ಒಳ್ಳೆಯದಾಗುತ್ತೆ. ಎಸ್ಪೆಷಲಿ ನೀವು ಬ್ಯಾಂಗಲ್ ಸೆಲೆಕ್ಟ್ ಮಾಡುವಾಗ ಗಾಜಿನ ಬ್ಯಾಂಗಲ್ ತುಂಬಾ ಒಳ್ಳೆಯದು, ಗಾಜಿನ ಬಳೆ ಮತ್ತು ಅದರಲ್ಲೂ ಕೆಂಪು ಮತ್ತು ಹಸಿರು ಅಥವಾ ರೆಡ್ ಆ್ಯಂಡ್ ಗ್ರೀನ್ ಕಲರ್ ಅಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದು ನಮಗೂ ಒಳ್ಳೆಯದು, ಸೈಂಟಿಫಿಕ್ ಅಲ್ಲಿನೂ ತುಂಬಾ ಪಾಸಿಟಿವ್ ರಿಸಲ್ಟ್ ಕೂಡ ಕೊಡುತ್ತೆ. ಸೊ ಯಾಕೆ ನಾವು ಇದನ್ನ ಡೈಲಿ ಹಾಕಬಾರ್ದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನೆಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲದಲ್ಲಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನ ಅಥವಾ ಇನ್ನೊಂದು ಸರಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮ ಎದುರುಗಡೆ ನಾನು ಬರ್ತೀನಿ. ಅಲ್ಲಿ ತನಕ ಅಮ್ಮೀಸ್ ಕುಕ್ಕರಿನ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ, ಚೆನ್ನಾಗಿರಿ. ಥ್ಯಾಂಕ್ಸ್ ಎಲ್ರಿಗೂ.